ಸಾಕ್ಷಿ ಹೇಳಲು ವಯಸ್ಸು ಇಲ್ಲ, ಮಕ್ಕಳ ಸಾಕ್ಷಿಗಳನ್ನು ಪರಿಗಣಿಸಲಾಗುವುದು, ಅದಕ್ಕೆ ತಡೆಯಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಹೆಂಡತಿಯನ್ನು ಕೊಂದಿರುವ ಗಂಡನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿರುವ ಕೋರ್ಟು ಅದಕ್ಕೆ 7 ವರ್ಷದ ಮಗಳ ಸಾಕ್ಷಿಯನ್ನು ಪರಿಗಣಿಸಿದೆ. ನ್ಯಾಯಮೂರ್ತಿಗಳಾದ ಜೆ.ಎಂ. ಪರ್ದಿವಾಲಾ, ಮನೋಜ್ ಮಿಶ್ರಾ ಅವರಿದ್ದ ನ್ಯಾಯಪೀಠವು ಈ ತೀರ್ಪನ್ನು ನೀಡಿದೆ. ತಾಯಿಯ ಕೊಲೆಯಾದುದನ್ನು ನೋಡಿದ್ದ ಮಗಳ ಸಾಕ್ಷ್ಯವನ್ನು ಮಧ್ಯಪ್ರದೇಶದ ಹೈಕೋರ್ಟ್ ತಿರಸ್ಕರಿಸಿತ್ತು. ಬಾಲ್ಯದ ಸಾಕ್ಷಿ ಕೂಡ ಮಾನ್ಯ, ಆದರೆ ಮಕ್ಕಳು ಯಾರದೇ ಬೋಧನೆಗೂ ಒಳಗಾಗಿಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಂಡಿರಬೇಕು ಎಂದು ಕೂಡ ನ್ಯಾಯಾಲಯವು ಹೇಳಿತು. ಮಕ್ಕಳ ಸಾಕ್ಷಿಗಳನ್ನು ತಿರಸ್ಕರಿಸಬೇಕು ಎಂದು ಯಾವ ಕಾನೂನು ಕೂಡ ಹೇಳುವುದಿಲ್ಲ ಎಂದು ನ್ಯಾಯಾಲಯವು ಸ್ಪಷ್ಟಪಡಿಸಿತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದೆಹಲಿ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.